10 ಲಕ್ಷ ಪಾಸ್ ಆಗಿದೆ ಬ್ಯಾನರ್ ಹಾಕಿದ್ದಾರೆ. ಆ 10 ಲಕ್ಷ ಎಲ್ಲಿ ಹೋಯಿತು? ಅಧ್ಯಕ್ಷರಂತೂ ಕಾಲೇ ತೆಗೆಯುವುದಿಲ್ಲ. ಅದು ಪಂಚಾಯತಿಂದ ಬಂದ ಹಣ ಅಲ್ಲ, ಶಾಸಕರಿಂದ ಬಂದ ಹಣ. ನಮಗೆ ಗೊತ್ತಿಲ್ಲ ಅದರದ್ದು ಅಂತ. ಸರಿ ಬಿದ್ದಿದ್ದೇನೆ, 2 ಸಾರಿ ಬಿದ್ದಿದ್ದೇನೆ. ಒಂದು ಸಾರಿ ಇವರೇ 10-11 ಗಂಟೆಗೆ ಇವರೇ ಎಬ್ಬಿಸಿಕೊಂಡು. ಈಗ ಅವರು ನಮ್ಮ ಲೆಕ್ಕದಲ್ಲಿ ಅವರು ನಮ್ಮನ್ನು ಮೋಸ ಮಾಡೋದಾಯಿತು. ಯಾಕೆಂತಂದರೆ ಎಲೆಕ್ಷನ್ ಟೈಮಲ್ಲಿ ಬ್ಯಾನರ್ ಹಾಕೋದು, ಅದು ಎಲೆಕ್ಷನ್ ಆದಮೇಲೆ ಆ ಬ್ಯಾನರನ್ನು ತೆಗೆಯೋದು. ನಾವೀಗ ಇರುವಂಥದ್ದು ಪುತ್ತೂರಿನ ಕೈಕಾರ ಬಾಣಬೆಟ್ಟು ನೀರ್ಪಾಡಿ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಂಥ ರಸ್ತೆ ಇದು. ಇಲ್ಲಿ ರಸ್ತೆಯ ಮಧ್ಯದಲ್ಲೇ ನೀರು ಹಾದು ಹೋಗಿ ಅಲ್ಲೊಂದು ಕಣಿಯ ರೀತಿಯಲ್ಲಿ ಆಗಿರುವಂಥದ್ದು ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸ್ಥಳೀಯರು ಕೂಡ ಇಲ್ಲಿ ತುಂಬ ಮಟ್ಟಿಗೆ ಸೇರಿದ್ದಾರೆ. ಆ ರಸ್ತೆಯ ಸಂಪೂರ್ಣ ಚಿತ್ರವನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ಅಪ್ಪುಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಡೆದು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಒಂದು ಅಪ್ಪಿನ ಹತ್ರ ಹೋಗುವ. ಇದೀಗ ಸ್ಥಳೀಯರು ಇಲ್ಲಿ ಈ ಕೆಲವು ರಸ್ತೆಗಳು ನಮಗೆ ತೋರಿಸ್ತಾ ಇದ್ದಾರೆ. ಈ ರಸ್ತೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತಂದರೆ ಇಲ್ಲಿ ಸಂಪೂರ್ಣವಾಗಿ ಚರಂಡಿಯಲ್ಲಿ ರಸ್ತೆ ಇದೆಯೋ, ರಸ್ತೆಯಲ್ಲಿ ಚರಂಡಿ ಇದೆಯೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಇದೆ. ರಸ್ತೆಗಳು ಸಂಪೂರ್ಣ ಹಾಳಾಗಿದೆ. ಅದ್ರ ಜೊತೆಗೆ ಇಲ್ಲಿಯ ಸ್ಥಳೀಯರದು ದೊಡ್ಡ ಆರೋಪ ಅಂತ ಹೇಳಿದರೆ ಬ್ಯಾನರ್ನಲ್ಲಿದ್ದ 10 ಲಕ್ಷ ಎಲ್ಲೋಯ್ತು ಅನ್ನುವಂಥದ್ದು. 2 ಬಾರಿ ಈ ಒಂದು ರಸ್ತೆಗೆ ಶಂಕುಸ್ಥಾಪನೆ ಆಗ್ತದೆ, ಅಥವಾ 2 ಬಾರಿ ಈ ರಸ್ತೆಗೆ 10 ಲಕ್ಷ ರೂಪಾಯಿನ ಮೀಸಲಿಟ್ಟಿದ್ದಾರೆ ಅನ್ನುವಂಥದ್ದು ಹೆಸರಿನಲ್ಲಿ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರು ಅವರ ಫೋಟೋ ಹಾಕಿ ಒಂದು ಬ್ಯಾನರನ್ನು ಹಾಕಲಾಗಿತ್ತು. ಆ ಬ್ಯಾನರ್ನಲ್ಲಿ ಅಂದರೆ ತಲಾ 10 ಲಕ್ಷ 2 ಬಾರಿ ಹಾಕಿದ್ದಾರೆ. ಆ 2 ಬಾರಿ 10 ಲಕ್ಷ ಹಾಕಿರುವಂತಹ ಬ್ಯಾನರ್ನಲ್ಲಿದ್ದ 10 ಲಕ್ಷ ಎಲ್ಲೋಯ್ತು ಅನ್ನುವಂಥದ್ದನ್ನು ಇಲ್ಲಿ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ರಸ್ತೆ ಇದು ಎಷ್ಟು ಕಿಲೋಮೀಟರ್ ಇದೆ ಮತ್ತು ಇದಕ್ಕೆ ಎಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದೀರಿ? ಏನಾಗಿದೆ? ನಾವು ಇದೊಂದು ಟೋಟಲ್ ಸಂಪರ್ಕ ರಸ್ತೆ. ಇದು 3 ಕಿಲೋಮೀಟರ್. ಈಗ ಧರ್ಮರ್ಕ ಸೇಕಮಲೆ ಎಲ್ಲ ಜಾಯಿಂಟ್ ಆಗ್ತದೆ. ಸ್ಥಳೀಯ ಒಂದು 5 ಕಿಲೋಮೀಟರ್ ಉಂಟು. ಸ್ಥಳೀಯವಾಗಿ ನಾವು 2-3 ಸಲ ಮನವಿ ಸಲ್ಲಿಸಿದ್ದೇವೆ. ಶಾಸಕರ ಹತ್ರ ಒಂದು ಹೇಳಿದೆ, ಮತ್ತು PDO 2 ಸಲ ಮೀಟಿಂಗ್ಗೆ ಬಂದು ಹೇಳಿದರು. ಹಾಗೆ ಇದಾದರೂ ರೋಡ್ ಏನೂ ಮಾಡಲಿಲ್ಲ. ಅಧ್ಯಕ್ಷರೆಲ್ಲ ಬಂದಿದ್ದಾರೆ, ನೋಡಿದ್ದಾರೆ, ರೋಡ್ ಏನೂ ಮಾಡಲಿಲ್ಲ. ಈಗ ಅವ್ರು ನಿಮಗೆ ಈಗ ಏನು ಹೇಳ್ತಾರೆ ಅವರು? ಈಗ ಮೊನ್ನೆ ಫೋನ್ ಮಾಡುವಾಗ ಅದು ಈಗ ಸದ್ಯಕ್ಕಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತರು. ಸದ್ಯಕ್ಕೆ ಮಾಡುವಾಗಿಲ್ಲ ಅಂದರೆ ಅಧ್ಯಕ್ಷ. ಈಗ ಬ್ಯಾನರ್ ಒಂದು ಹಾಕಿದ್ದಾರೆ, ಹೌದಾ? ಹೌದು, ಬಾಯಿಮಾನ ಇತ್ತಲ್ಲಿ, ಅಲ್ಲಿ ಕೈಕಾರದಲ್ಲಿ ಇದು ಕೈಕಾರ ಬಾಣಬೆಟ್ಟು ರಸ್ತೆಗೆ 10 ಲಕ್ಷ ಮೀಸಲಿಲ್ಲ ಆಗಿದೆ ಅಂತ ಶಾಸಕರು ಬಂದು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಇದು ಶಿಲಾನ್ಯಾಸ ಕೂಡ ಮಾಡಿದ್ದಾರೆ. ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ, ಕೆಲಸ ಆಗಲಿಲ್ಲ. ಇಲ್ಲಿ ಎಲ್ಲೂ ಯಾವುದು ಕಾಣೋದಿಲ್ಲ ಕೆಲಸ ಏನಿಲ್ಲ ಇಲ್ಲ. ಓಕೆ, ಆವತ್ತು ನೀವು ಸುಮ್ಮನಾದ್ರಿ ಕೆಲಸ ಆಗ್ತದೆ ಅಂತ? ಆಗ್ತಾ ಅಂತ ಹೇಳಿದರು, ಮತ್ತು ಇಲ್ಲ. ಇದೀಗ ನೀವೇನು ಹೇಳ್ತೀರಿ? ನಾನು ಕೂಡ ಅದನ್ನೇ ಹೇಳೋದು. ಇಲ್ಲಿ ಬಾಣಬೆಟ್ಟು ಕೈಕಾರ, ಬಾಣಬೆಟ್ಟು ನೀರ್ಪಾಡಿಗೆ ಹೋಗೋ ಸಂಪರ್ಕ ರಸ್ತೆ ಇದು. 5 ಕಿಲೋಮೀಟ್ರ್ ಇದೆ. ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ. ಬಂದ ಶಾಸಕರೆಲ್ಲ ಹೇಳ್ತಾರೆ ಮಾಡ್ತೇವೆ ಅಂತ. ಇದುವರೆಗೆ ಯಾವುದೇ ಕೆಲಸ ಆಗಿಲ್ಲ. ಮೊನ್ನೆ 10 ಲಕ್ಷ ಹಾಕಿದ್ದು ಅವ್ರು ಹೇಳಿದಾಗೆ ಬರಲಿಲ್ಲ. ಇಲ್ಲ. ನಿಮ್ಮ ಹೆಸರು ಸರ್? ರಘುರಾಮ್ ರೈ. ನೀವು ಸಂಪರ್ಕ ಮಾಡಿದ್ದೀರಾ ಅಥವಾ ನಿಮ್ಮ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅವರನ್ನೆಲ್ಲ ಮಾತಾಡಿಸಿದ್ದೀರಾ? ಅಂದರೆ ನಾನು ಫಸ್ಟಿಗೆ ಕಂಪ್ಲೇಂಟ್ ಕೊಟ್ಟದ್ದು ಜನಸ್ಪಂದನ ಅಂತ, ಅದು ಕರ್ನಾಟಕ ಗೌರ್ಮೆಂಟಿಂದ ಒಂದು ಬರುವ ಆ್ಯಪ್. ಅದರಲ್ಲಿ ಆಲ್ರೆಡಿ ಒಮ್ಮೆ ಕಂಪ್ಲೇಂಟ್ ಕೊಟ್ಟಿದ್ದೆ, 2 ಸರ್ತಿ ಕೊಟ್ಟಿದ್ದೇನೆ. ಅದರಲ್ಲಿ ಫಸ್ಟ್ ಟೈಮ್ ಹೇಳಿದರು ನಮಗೆ ಹಣ ಇಲ್ಲ, ಪಂಚಾಯತಲ್ಲಿ ಹಣ ಇಲ್ಲ ಅಂತ. ಒಂದು 2-3 ಸರ್ತಿ ಅದನ್ನು ಹಾಗೆ ಅದೇ ರೀಸನ್ ಹೇಳಿ ಕ್ಲೋಸ್ ಮಾಡಿದರು. ಆದರೆ ಮತ್ತೆ ನಾನು ಅದನ್ನು ಓಪನ್ ಮಾಡಿದೆ. ಅದಾದಮೇಲೆ PDO ಇಂದ ಕಾಲ್ ಬಂದು ಹೇಳಿದರು ಈಗ ಹಣ ಇಲ್ಲ, ಮುಂದಿನ ವರ್ಷ ನೋಡುವ. ಅಂದರೆ ಈ ವರ್ಷ 10 ಲಕ್ಷ ಪಾಸ್ ಆಯಿತು. ಅಲ್ಲಿ ಬ್ಯಾನರ್ ಎಲ್ಲ ಹಾಕಿದ್ರು, ಅದರಲ್ಲಿ ತುಂಬ ಜನದ ಹೆಸರೆಲ್ಲ ಹಾಕಿದ್ರು. ಅಧ್ಯಕ್ಷರಂತೂ ಕಾಲೇ ತೆಗೆಯುವುದಿಲ್ಲ. ಮಾಡಿದ್ರು. ನಾನು ತುಂಬ ಒಳಮೊಗ್ಗು ಗ್ರಾಮ ಪಂಚಾಯತ್ ತ್ರಿವೇಣಿ ಪಲ್ಲತ್ತಾರ ಅಂತ. ಅವರು ಮೊನ್ನೆ ಇಲ್ಲಿ ಒಂದು ಕೆಲಸ ಆಯಿತು, ಅದಕ್ಕೂ ಎಂತ ಹೇಳಿಲ್ಲ. ಅಂದರೆ JCB ವರ್ಕ್ ಆಗಿದೆ, ಎಂತ ಬರಲಿಲ್ಲ. ರೀಸನ್ ಎಂತ ಅಂದರೆ ನೀರಿಲ್ಲ, ಅದಕ್ಕೆ ಮಾಡಲಿಲ್ಲ ಅಂತ. ಮೇ 30ಗೆ ಕೆಲಸ ಎಲ್ಲ ಮಾಡಿ ಕಾಂಕ್ರೀಟ್ ಇಲ್ಲ, ಎಂತ ಇಲ್ಲ. ಮತ್ತು ಇದಕ್ಕೆ ಒಂದು 5 ವರ್ಷ ಆಯಿತು. ಇದೇ ರೋಡಲ್ಲಿ ನಾನು ಕಾಲೇಜಿಗೆ ಮಾರ್ನಿಂಗ್ ಕೂಡ ಹೋಗ್ತೀನಿ. ಆದರೂ ಎಂತ ಹೇಳಿಲ್ಲ. ಅಂದರೆ ನಾನು ಮತ್ತು ನನ್ನ ತಂದೆ ಮತ್ತು ಇದೇ ಊರಿನವರೆಲ್ಲರೂ ಸೇರಿ ಈ ರೋಡನ್ನು ಸರಿ ಮಾಡ್ತಿದ್ದೆವು ಅಷ್ಟೇ.
ಬೇರೆ ಎಂತ ಪಂಚಾಯತಿಂದ 1 ರೂಪಾಯಿ ಕೂಡ ಈ ರೋಡಿಗೆ ಬಂದಿಲ್ಲ ಇನ್ನೂ ಕೂಡ. ಸರ್, ಈ ರೋಡ್ನಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ, ಎಷ್ಟು ಜನಕ್ಕೆ ಏಟಾಗಿದೆ? ಬಿದ್ದಿದ್ದು ಅದು ನಾನು 2 ಸಲ ಇಲ್ಲಿ ಬಿದ್ದಿದ್ದೀನಿ. ಈ ಏರಿಯಾದಲ್ಲಿ ನಮಗಂದರೆ ನಾವು ಡೈಲಿ 2 ಸಲ ಇದೇ ರೂಟಲ್ಲಿ ಹೋಗ್ತಾ ಇರ್ತೇವೆ. ನಮಗೆ ಶಾರ್ಟ್ ಕಟ್ ರೋಡ್ ಇದ್ದೀನಿ, ನಿರ್ಪಾಡಿ ಕೈಕಾರ ಅಂತೇಳಿ. ಕಾಲೇಜ್ ಅವರು ಹೋಗ್ತಾರೆ, ಸ್ಕೂಲೆಲ್ಲ ಸೈಡ್ ಅವರು, ನಾವೆಲ್ಲ ಇದು ಲೋಕಲ್ ಆದರೂ ಹೋಗ್ತಾ ಇರ್ತೀವಿ. ಬಿದ್ದರೆ ನಾವು ಏನು ಹೇಳೋಕ್ಕಾಗಲ್ಲ, ನಾವು ಬಿದ್ದೀವಿ ಅಂತೇಳಿ ಯಾರಿಗೆ ಹೇಳಬೇಕು. ಈಗ ಪಂಚಾಯತಿಗೆ ನಾವು ಅಲ್ಲಿ ಬಿದ್ದು ರೋಡ್ ರಿಪೇರಿ ಮಾಡಿ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಅವರೇ ಬಂದು ನೋಡಿಕೊಂಡು ನಾವು ಕಂಪ್ಲೇಂಟ್ ಕೊಡ್ತೀವಿ, ಆ ರೋಡ್ ಸರಿ ಇಲ್ಲ, ಏನಾದರೂ ಅದಕ್ಕೆ ರಿಪೇರಿ ಮಾಡಿ ಅಂತೇಳಿ. ಆದರೆ ಅವರು ಅದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಇಷ್ಟು 2-3 ವರ್ಷ ಅದೇ ಹೋಗಿ ನಮ್ಮದು ಕಿಟ್ಟಣ್ರಿಯಲ್ಲಿ. ಸರ್, ನೀವು ಬಿದ್ದಿದ್ದೀರಿ, ಇಲ್ಲಿ ಅಪಘಾತ ಆಗಿದೆ. ರೂಟಲ್ಲಿ ಬಿದ್ದಿದೆ ಅಂದರೆ 1 ಇಯರ್ ಬ್ಯಾಕ್ ಬಿದ್ದ ತಕ್ಷಣ ನಾನು ಜನಸ್ಪಂದನದಲ್ಲಿ ಕಂಪ್ಲೇಂಟ್ ಹಾಕಿದ್ದು. ಅದಾದಮೇಲೆ ಅವರದ್ದು ಪಿ ಡಿ ಅವ್ರದ್ದು ಎಂತೂ ಸುದ್ದಿ ಇಲ್ಲ. ಅಂದರೆ ನಾನು ಕೇಳಿದ್ದೆ, ಮೊನ್ನೆ ಕೂಡ ಮೆಸೇಜ್ ಮಾಡಿದ್ದೆ. ಅವಾಗ ಹೇಳಿದರು ಅದು ಪಂಚಾಯತಿಂದ ಬಂದ ಹಣ ಅಲ್ಲ, ಶಾಸಕರಿಂದ ಬಂದ ಹಣ, ನಮಗೆ ಗೊತ್ತಿಲ್ಲ ಅದರದ್ದು ಅಂತ. ಅದೇ ರೀಸನ್ ಹೇಳ್ತಾರೆ, 2 ಸರ್ತಿ ಹೇಳಿದ್ದಾರೆ ಅದೇ ರೀಸನ್ನ. ಮೀಟಿಂಗಲ್ಲಿ ಕೂಡ ಅದೇ ರೀಸನ್ ಹೇಳ್ತಾರೆ. ಓಕೆ, ನಿಮ್ಮ ಹೆಸರು? ರಶ್ಮಿತ್ ಅಂತ. ಸರ್, ನೀವು ಸಹ ಬಿದ್ದಿದ್ದೀರಿ ಅಂತ ಹೇಳ್ತೀವಿ. 2 ಸಾರಿ ಬಿದ್ದಿದ್ದೇನೆ, 2 ಸಾರಿ ಬಿದ್ದಿದ್ದೇನೆ. ಒಂದು ಸಾರಿ ಇವರೇ 10-11 ಗಂಟೆಗೆ ಇವರೇ ಎಬ್ಬಿಸಿದ್ದು ಬಂದು, ಮತ್ತೊಂದು ಸಾರಿ ಇವರೆಲ್ಲ ಇಲ್ಲಿಯೇ ಬಿದ್ದದ್ದು. ಇದೇ ಇದರಲ್ಲಿ ಇಲ್ಲಿ ಒಂದು 500-600 ಮನೆ ಇದೆ, SC ಕಾಲೋನಿ ಇದೆ. ಆ್ಯಕ್ಚುಲಿ ಇದಕ್ಕೆ ಒಂದು ಕಾಂಕ್ರೀಟ್ ಹಾಕಿದರೆ ತುಂಬ ಒಳ್ಳೆಯದು. ಎಷ್ಟು ಇವರು ಹೇಳ್ತಾರಲ್ಲ, ಇದು ತುಂಬ ಸಾರಿ ಫೋನ್ ಮಾಡಿದ್ದೇನೆ, ನಾನು ಹೇಳಲಿಲ್ಲ. ಅದ್ರ ಬ್ಯಾನರ್ ಸಹ ಬಿದ್ದಿತ್ತು ಎಲೆಕ್ಷನ್ ಟೈಮಲ್ಲಿ, 10 ಲಕ್ಷ ಅನುದಾನ ಮೀಸಲಿದ್ದ ಆಗಿದೆ ಅಂತ ಹೇಳಿ. ಎಲ್ಲಿಗೆ ಹೋಗಿರ್ಬೋದು 10 ಲಕ್ಷ? ಅಲ್ಲ, ಆಮೇಲೆ ಇಲ್ಲಿಂದ ಒಂದು ಫರ್ಲಾಂಗ್ ಮುಂದೆ ಮೇಯಲ್ಲಿ ಇದು JCB ವರ್ಕ್ ಮಾಡಿದ್ರಿ, ಇನ್ನು ಕಾಂಕ್ರೀಟ್ ಹಾಕಲಿಕ್ಕೆ ಉಂಟಂತ. ಆಮೇಲೆ ನೀರಿನ ಅಭಾವದಿಂದಾಗಿ ಇಲ್ಲ ಅಂತ ಹೇಳಿದರು ಪುನಃ. ನಾವು ಸಹ ಅಷ್ಟೇ ಹೇಳೋದು. ನಾವು ಸುಮಾರು ಸಲ ಆಯಿತು ಈ ಮಾರ್ಗ ಸರಿ ಮಾಡಿ ಎಲ್ಲರ ಹತ್ರ ನಾವು ಹೇಳಿದ್ವಿ, ಪಂಚಾಯತಿಯಲ್ಲಿ PDOಗೆಲ್ಲ. ಅವರು ಹೇಳೋದಷ್ಟೇ 10 ಲಕ್ಷ ಪಾಸ್ ಆಗಿದೆ ಅಂತ. 10 ಲಕ್ಷ ಪಾಸ್ ಆಗಿದೆ ಅನ್ನೋ ಬ್ಯಾನರ್ ಹಾಕಿದ್ದಾರೆ. ಆ 10 ಲಕ್ಷ ಎಲ್ಲಿ ಹೋಯಿತು? ನಾವು ಕೇಳೋದು ಶಾಸಕರ ಹತ್ರನೇ ಕೇಳಬೇಕು. ಶಾಸಕರ ಹತ್ರ ಅವರ ಫೋಟೋ ಇತ್ತಲ್ಲ, ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಆಗ ಹಣ ಎಲ್ಲಿ ಹೋಯಿತು? ಈಗ ಅವರು ನಮ್ಮ ಲೆಕ್ಕದಲ್ಲಿ ಅವರು ನಮ್ಮನ್ನು ಮೋಸ ಮಾಡೋದಾಯಿತು. ಯಾಕೆಂತಂದರೆ ಎಲೆಕ್ಷನ್ ಟೈಮಲ್ಲಿ ಬ್ಯಾನರ್ ಹಾಕೋದು, ನಾವೇನು ಮಾಡೋದು, ಸತ್ಯ ಸಂಗತಿ ತಿಳಿಯೋದು ಅಂದರೆ ಅವರು ಹಾಕ್ತಾರೆ ಅಂತ ಭರವಸೆಯಲ್ಲಿ. ಅದು ಎಲೆಕ್ಷನ್ ಆದಮೇಲೆ ಆ ಬ್ಯಾನರನ್ನು ತೆಗೆಯೋದು ಅವರು. ಹಾಗಾದರೆ 10 ಲಕ್ಷ ಎಲ್ಲಿ ಹೋಯಿತು? ನಮಗೆ ಅದು ಅವ್ರ ಹತ್ರ ಕೇಳಬೇಕು, ಇದು ಅವರಿಗೆ ಮುಟ್ಟಬೇಕು. ಇಲ್ಲಿ ಬಂದದ್ದು ಎಲ್ಲ ಜನಸಂಘ ಇಲ್ಲಿ ಕೇಳಿದನ್ನು ಶಾಸಕರಿಗೆ ಮುಟ್ಟಬೇಕು. ಆ 10 ಲಕ್ಷ ಎಲ್ಲಿ ಹೋಯಿತು? ಅವರು ನಮಗೆ ಇದನ್ನು ಹೇಳಬೇಕು. ಅವರು 10 ಲಕ್ಷ ಎಲ್ಲಿಗೆ ಹಾಕಿದಿರಿ, ಅಲ್ಲ ಏನು ಮಾಡಿದಿರಿ ಅಂತ ನಮಗೆ ಅದರ ಬಗ್ಗೆ ಮಾಹಿತಿ ಬೇಕು ಅಷ್ಟೇ. ನಾವು ಕೇಳೋದು. ಚಂದ್ರಶೇಖರ ಅಂತ. ನಿಮ್ಮ ಹೆಸರು? ದಯಾನಂದ ಅಂತ. ನನ್ನ ಹೆಸರು ಸುನೀಲ್ ಅಂತ. ಇಲ್ಲಿ ದಿವಸಕ್ಕೆ ಒಂದು 25-30 ಗಾಡಿ ಹೋಗ್ತದೆ ಇಲ್ಲಿ. ಆದ್ದರಿಂದ ಇಲ್ಲಿ ಕಾಂಕ್ರೀಟು ಅನಿವಾರ್ಯವಾಗಿದೆ. ಮತ್ತು ಇವರು ಹೇಳಿದ ಹಾಗೆ ಮಳೆಗಾಲದಲ್ಲಿ ಈ 3-4 ಜನ ಬರುವಾಗ ಕೆಳಗಡೆ ಬೀಳ್ತಾರೆ. ಅದೇ ಪರಿಣಾಮ ಆಗ್ತದೆ. ಈ ಕಾಂಕ್ರೀಟ್ ಇಲ್ಲದಿಂದ ಅವರು ಈ ಪರಿಸ್ಥಿತಿ ಇರುವಂಥ ಪರಿಸ್ಥಿತಿ ಬಂದಿದೆ. ಅಮ್ಮ, ನಿಮ್ಮದೊಂದಲ್ಲಿ ಬೇಲ್ಗಡೆ ಹೋಗುವಂಥ ರಸ್ತೆ, ಬಾಣಬೆಟ್ಟು ಅಲ್ಲಿ ಇನ್ನೊಂದು ಸಂಪರ್ಕ ರಸ್ತೆ ಇದೆ. ಈಗ ನೀವು ಕೂಡ ಏನಾದರೂ ಮನವಿ ಮಾಡಿದ್ದೀರಾ? ಯಾವಾಗ ಆಗ್ತದೆ ಅಂತ ಏನಾದರೂ ಹೇಳಿದ್ರಾ? ಇಲ್ಲ, ಅವರು ಅವತ್ತು ಒಂದು ಸರಿ ಕೊರೋನಾ ಎಲ್ಲ ಬಂತು, ಆವಾಗ ಯಾರು ಬಂದು ಅಕ್ಕಿ ಎಲ್ಲ ತಗೊಂಡು ಬಂದವರು ನಮಗೆ ಹೇಳಿದರು, ಇಲ್ಲಿ ಅವ್ರು ನೋಡಿ ಏನು ಮನೆ ಇಲ್ವಾ, ಇಲ್ಲ ಯಾರು ಮಾಡಿಕೊಡಿಲ್ಲ ಅಂತ ಹೇಳಿದೆ. ಅವತ್ತಿಂದ ಬೇರೆ ಪುತ್ತೂರು ತಾಲೂಕಿನ ಸಬ್ಸಿಡಿ ಅವರು ಬಂದು ಹೇಳಿದರು, ಇಲ್ಲಿಂದ ಮಣ್ಣೆ ಮಾಡಬೇಕು ಅಂತ. ನೀರಿಲ್ಲ, ಏನಿಲ್ಲ, ಭಾಳ ವರ್ಷ ಆಯಿತು. ನಾವು ಚಿಕ್ಕವರು ಇರುವಾಗಲೇ ನೀರು ವ್ಯವಸ್ಥೆ, ರೋಡ್ ಸೈಡ್ ಮನೆ ಯಾವುದಿಲ್ಲ ನಮಗೆ. ಹಾಗೆ ಮಾಡಿಕೊಡ್ತೇವೆ ಅಂತ ಹೇಳಿದ್ರು, ಮಾಡಿಕೊಡಿಲ್ಲ. ಮತ್ತು ಪೈಪೆಲ್ಲ ಹಾಕಿದ್ರು, ಅರ್ಧದಲ್ಲಿ ನಿಂತರು. ಈಗ ಮಾಡಿಕೊಡ್ತೀನಿ ಅಂದರು, ಏನೇ ಅಂತ ಹೇಳಿಲ್ಲ. ನಿಮ್ಮ ಹೆಸರು ಎಂತ? ನನ್ನ ಹೆಸರು ಕಮಲ್ ಅಂತ. ಇಲ್ಲಿ ಇವ್ರದ್ದು ಸಮಸ್ಯೆ, ಅವರ ಮನೆ ಕಡೆಗೆ ಹೋಗುವಂಥ ಒಂದು ಪುಟ್ಟ ರಸ್ತೆಯನ್ನು ಕೂಡ ಸರಿ ಮಾಡಿಕೊಡಲಿಲ್ಲ. ಅವರಿಗೆ ನೀರಿನ ವ್ಯವಸ್ಥೆಯು ಕೂಡ ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದರೆ ಅದನ್ನು ಮಾಡಿಕೊಡಲಿಲ್ಲ ಅನ್ನುವಂಥ. ಈಗ ಈ ರಸ್ತೆಯ ಸಮಸ್ಯೆ ಸ್ಥಳೀಯರು ಬಹಳಷ್ಟು ಮಾತನ್ನಾಡಿದ್ದಾರೆ. ಜೊತೆಗೆ ರಸ್ತೆ ಹದಗೆಟ್ಟಿದೆ. ರಸ್ತೆಯಲ್ಲಿ ಈಗ ನೋಡಿದರೆ ಅಂದರೆ ಸ್ವಲ್ಪ ಮಟ್ಟಿಗೆ ಹೋಗಬಹುದು ಅಂತ ನಿಮಗೆ ದೃಶ್ಯದಲ್ಲಿ ಕಾಣಬಹುದು, ಆದರೆ ಹಾಗಿಲ್ಲ ಪರಿಸ್ಥಿತಿ. ಯಾಕೆಂದರೆ ಜೋರಾದ ಮಳೆ ಬಂದರೆ ಈ ರಸ್ತೆ ಸಂಪೂರ್ಣವಾಗಿ ಹದಗೆಡುತ್ತೆ. ಜೊತೆಗೆ ರಸ್ತೆಯಲ್ಲೇ ನೀರು ಹೋಗೋದ್ರಿಂದ ಎಲ್ಲಿ ಹೊಂಡ ಇದೆ ಅಥವಾ ಎಲ್ಲಿ ದೊಡ್ಡ ಚರಂಡಿಯ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆದ್ದರಿಂದ ಬಹಳಷ್ಟು ಜನ ಇಲ್ಲಿ ಬಿದ್ದಿದ್ದಾರೆ, ಬಹಳಷ್ಟು ಜನ ಏಟು ಮಾಡಿದ್ದಾರೆ. ಬಹುದೊಡ್ಡ ಅಪಾಯಗಳು, ಬಹುದೊಡ್ಡ ಪ್ರಾಣಾಪಾಯ ಮುಂತಾದ್ದು ಆಗುವ ಮೊದಲು ಗ್ರಾಮ ಪಂಚಾಯತ್ ಆಗಿರ್ಬೋದು, ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕು. ಅದರ ಜೊತೆಗೆ ಇಲ್ಲಿ ಹಾಕಿದ್ದಂಥ ಬ್ಯಾನರ್ನಲ್ಲಿದ್ದಂಥ 10 ಲಕ್ಷ 2 ಸಲ ಹಾಕಿದ್ದಾರೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾರೆ. ಅಂದರೆ ತಲಾ 10-20 ಲಕ್ಷ ಎಲ್ಲ ಹೋಯಿತು? ಈ ಪ್ರಶ್ನೆಗೂ ಕೂಡ ಉತ್ತರವನ್ನು ಸಂಬಂಧಪಟ್ಟವರು ನೀಡಬೇಕು. ಧನುಷ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಕೈಕಾರ. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ.
ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ. ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.